ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಇನ್ನಿತರ ಅನ್ಯಾಯಗಳ ಬಗ್ಗೆ ಪುತ್ತೂರಿನ ಯಾವುದೇ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗುತ್ತಿಲ್ಲ. ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡುವ ಸ್ಥಿತಿಯನ್ನ ಪೊಲೀಸರೇ ನಿರ್ಮಿಸುತ್ತಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಸ್ಥಾಪಕ ಅಧ್ಯಕ್ಷ ಸೇಸಪ್ಪ ಬೆದ್ರಕಾಡು ಆರೋಪಿಸಿದ್ದಾರೆ. ಅವರು ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಇತ್ತೀಚೆಗೆ ನಾರಾಯಣ ರೈ ಎಂಬಾತ ದಲಿತ ಬಾಲಕಿಯನ್ನ ಅತ್ಯಾಚಾರ ನಡೆಸಿದಾಗ ದೂರು ನೀಡಿದ್ರು ಪೊಲೀಸರು ಆತನನ್ನ ಬಂಧಿಸಿಲ್ಲ. ಬಳಿಕ ನಾವು ಸಂಪ್ಯದಲ್ಲಿ ಪ್ರತಿಭಟನೆ ನಡೆಸಬೇಕಾಯಿತು. ರಾಜು ಹೊಸಮಠ ಎಂಬಾತ ದಲಿತ ಬಾಲಕಿಯನ್ನ ಅತ್ಯಾಚಾರ ನಡೆಸಿದಾಗಲೂ ಆತನ ವಿರುದ್ಧ ಕ್ರಮಕ್ಕೆ ನಾವು ಪ್ರತಿಭಟನೆ ನಡೆಸಬೇಕಾಯಿತು. ಇದೀಗ ಸುಳ್ಯ ಠಾಣೆಯ ಎಎಸ್ಐ ದಲಿತ ಸಮುದಾಯದ ಗಂಗಾಧರ್ ಎಂಬುವರನ್ನ ಪ್ರಸಾದ್ ಮತ್ತು ಪವನ್ ಎಂಬುವರು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿರುವ ಬಗ್ಗೆ ದೂರು ನೀಡಿ 10 ದಿನಗಳು ಕಳೆದರೂ ಆರೋಪಿಗಳನ್ನ ವಿಚಾರಣೆ ನಡೆಸಿಲ್ಲ. ಇದೆಲ್ಲ ದಲಿತರಿಗೆ ಅನ್ಯಾಯವಾದಾಗ ಪ್ರತಿಭಟನೆ ಮಾಡಿದರೆ ಮಾತ್ರ ಕಾನೂನು ಕ್ರಮ ಎನ್ನುವ ಸ್ಥಿತಿ ನಿರ್ಮಿಸಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಗಮನ ಹರಿಸಿ ದಲಿತರ ಮೇಲೆ ನಡೆಯುವ ದೌರ್ಜನ್ಯಕ್ಕೆ ಪ್ರತಿಭಟನೆಗೆ ಕಾಯ್ದೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕೆಂದು ಆಗ್ರಹಿಸಿದರು. ನಾವು ಪ್ರತಿಭಟನೆ ಮಾಡಿ ನ್ಯಾಯ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉದಾಹರಣೆಗೆ ನಮ್ಮ ಸಂಪ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಅಪ್ರಾಪ್ತ ಯುವತಿಗೆ ನಾರಾಯಣ ರೈ ಎನ್ನುವರು ಏನೊಂದು ಗರ್ಭವತಿಯನ್ನಾಗಿ ಮಾಡಿದ್ರು ಅಂತ ಹೇಳಿ ಅದರ ವಿರುದ್ಧ ನಾವು ಪೊಲೀಸ್ ಠಾಣೆಗೆ ಮನವಿ ಕೊಟ್ಟು ನ್ಯಾಯ ಸಿಗದಿದ್ದಾಗ ಇಡೀ ದಲಿತ ಸಂಘಟನೆಗಳನ್ನು ಬೀದಿಗಿಳಿಯುವಂತ ಪರಿಸ್ಥಿತಿ ಬಂತು. ಆ ನಂತರ ನಮ್ಮವೇ ಒಬ್ಬ ದಲಿತ ಮುಖಂಡರಾದ ರಾಜು ಹೊಸಮಠ ಒಂದು ಅಪ್ರಾಪ್ತ ಯುವತಿಯರಿಗೆ ಏನು ಲೈಂಗಿಕ ದೌರ್ಜನ್ಯ ಮಾಡಿದರೆ ಅಂತೇಳಿ ನಾವು ಠಾಣೆಗೆ ದೂರು ಹೋದ ನಂತರ ಆ ವ್ಯಕ್ತಿಯನ್ನು ಕೂಡ ಬಂಧಿಸಬೇಕಂತೇಳಿ ನಾವು ಪ್ರತಿಭಟನೆ ಮಾಡ್ತೇವೆ ಎನ್ನುವ ಒಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ಇಲ್ಲಿ ಆಯಿತು. ಅದೇ ರೀತಿ ನಮ್ಮ ಸುಳ್ಯ ಠಾಣೆಯ ಒಬ್ಬ ಎಎಸ್ಐ ಅವರು ಹೆಸರು ಗಂಗಾಧರ್ ಅಂತೇಳಿ ಅವರಿಗೆ ಮೊನ್ನೆ ಏನೋ ಡ್ಯೂಟಿ ಮುಗಿಸಿ ಬರುವಂಥ ಸಂದರ್ಭದಲ್ಲಿ ಪುತ್ತೂರಲ್ಲಿ ಪವನ್ ಎಂಬ ಯುವಕ ಅವನೊಟ್ಟಿಗಿದ್ದ 2 ಯುವಕರು ಪ್ರಸಾದ್ ಮತ್ತು ಪವನ್ ಎಂಬವರು ಏನೋ ಈ ಪೊಲೀಸ್ ಅಧಿಕಾರಿಗೆ ಹಲ್ಲೆ ಮಾಡಿ ಆನಂತರ ಪ್ರಕರಣ ಕೂಡ ನಮ್ಮ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ, FIR ಆಗಿದೆ. ನಾವು ನಗರ ಪೊಲೀಸ್ ಠಾಣೆಯಲ್ಲಿ ಹೋಗಿ ಮಾತಾಡಿದ್ದೇವೆ. ಅವರೊಬ್ಬ SC ಮತ್ತೊಬ್ಬ PSI ಏನು ASI ಅವರು ಏನು ಅವರಿಗೆ ಹಲ್ಲೆ ಮಾಡಿದರೆ ನೀವು ಅವರನ್ನು ಕೂಡಲೇ ಬಂಧಿಸಬೇಕಂತ ಹೇಳಿದ್ದೆವು ನಾವು. ಆದರೆ ಈ ತನಕ ಅವರನ್ನು ಬಂಧನ ಮಾಡುವಂಥ ವ್ಯವಸ್ಥೆ ಆಗಿಲ್ಲ. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ವಿಟ್ಲ, ಪುತ್ತೂರು ತಾಲೂಕು ಶಾಖೆ ಅಧ್ಯಕ್ಷ BK ಅಣ್ಣಪ್ಪ ಕಾರೆಕಾಡು, ಉಪಾಧ್ಯಕ್ಷ ಮನೋಹರ್ ಕೋಡಿಚಾಲು ಉಪಸ್ಥಿತರಿದ್ದರು. Planet G, the mobile gallery, serving in the mobile industry for past 32 years. We deal with world-class brands like Samsung, Redmi, Realme, Oppo, Micromax, Vivo, Nokia, OnePlus and iPhone. Wide range of products with all accessories. We provide you the best EMI option on major credit cards. Buy any smartphone at Planet G and get assured gift. Visit today to your safest gadget gallery. Planet G, the mobile gallery, Kudroli Temple Road, Alake, Mangaluru.